ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕೀರ್ತಿ. ಹಡಗು ಎಷ್ಟೇ ಭಾರ ಆಗಿದ್ರೂ ನೀರಿನ ಮೇಲೆ ತೇಲಲೇಬೇಕು, ಮನಸ್ಸು ಎಷ್ಟೇ ಭಾರ ಆದರೂ ಜೀವನ ಸಾಗಲೇಬೇಕು. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಸ್ ಕ್ಯಾಬು ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ರೋಡ್ ಉಡುಪಿ. ಈ ರುಚಿ ಅಡುಗೆ ಮನೆ ಅಂತ ಎಲ್ಲ ಹೇಳುವಾಗ ನನಗೆ ತಟ್ ಅಂತ ನೆನಪಾಗೋದು ನಮ್ಮ ಅಶ್ವಿನಿ ಮೇಡಮ್. ಜೀವದ ಮೇಲಿನ ಪ್ರೀತಿ ಹಾಗೆ ಜೀವನದ ಮೇಲಿನ ಅಭಿರುಚಿ ಯಾವತ್ತೂ ಬದಲಾಗಬಾರ್ದು. ಹಾಗೆ ನಮ್ಮ ಮನೆ ಅಡುಗೆಯ ರುಚಿಯಲ್ಲಿ ಕೂಡ ಯಾವುದೇ ರೀತಿ ಕಾಂಪ್ರಮೈಸ್ ಆಗಬಾರ್ದು. ಮತ್ತೆ ತಡ, ನಮ್ಮ ಎಕ್ಸ್ಪರ್ಟ್ ಇರಬೇಕಾದ್ರೆ ನಮ್ಗೆ ಯಾಕೆ ಟೆನ್ಷನ್? ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈ ಅಚ್ಚಳಿಯದ ನೆನಪುಗಳು ಅಂತ ಇರ್ತದಲ್ಲ, ಅದೇ ರೀತಿ ನಿಮಗೆ ನಿಮ್ಮದು ಮರೆಯಲಾಗದಂಥ ರುಚಿಗಳು. ಸೊ ಅಷ್ಟು ನಾವು ಎಡಿಕ್ಟ್ ಆಗಿದ್ದೇವೆ ನಿಮ್ಮ ರುಚಿಗೆ. ಸೊ ಇವತ್ತು ನಮಗೋಸ್ಕರ ಯಾವ ಡಿಶ್ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೀರಿ? ನಾನು ಇವತ್ತು ಮಶ್ರೂಮ್ ಮೋಮೋಸ್ ಚಿಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ವಾವ್, ಓಕೆ. ಒಂದು ಬೇರೆ ರೀತಿ ಕಾಂಬಿನೇಷನ್ ಇದು. ಫಾರಿನ್ ಡಿಶ್ಗೆ ಇಂಡಿಯನ್ ಟಚ್. ಸೊ ಡಿಫ್ರೆಂಟ್ ಆಗಿರ್ತದೆ. ಬನ್ನಿ ಮೇಡಮ್, ಸ್ಟಾರ್ಟ್ ಮಾಡೋಣ. ಸರಿ, ಸ್ಟಾರ್ಟ್ ಮಾಡುವನ? ಓಕೆ. ನಿಮ್ಮ ಸ್ಪೆಷಲ್ ಡಿಶ್ ಮಶ್ರೂಮ್ ಮೋಮೋಸ್ ಚಿಲ್ಲಿ ಮಾಡಲಿಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಎಸ್, ಮಶ್ರೂಮ್ ಮೋಮೋಸ್ ಚಿಲ್ಲಿ ಮಾಡಲಿಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಮೋಮೋಸ್ ಮಾಡಲಿಕ್ಕೆ 1 ಬೌಲ್ನಷ್ಟು ಮೈದಾ, ನೆಡ್ ಮಾಡಲಿಕ್ಕೆ ನೀರು ಹಾಗೂ ಸ್ವಲ್ಪ ಆಲಿವ್ ಆಯಿಲನ್ನು ಯೂಸ್ ಮಾಡ್ತೇನೆ. ಡೈಸ್ ಮಾಡಿದಂತಹ ನೀರುಳ್ಳಿ, ತೆಂಗಿನೆಣ್ಣೆ, ಟೊಮೆಟೊ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ತುಪ್ಪ, ಕಾರ್ನ್ಫ್ಲೋರ್, ಶೇಜ್ವಾನ್ ಸಾಸ್, ಡೈಸ್ ಮಾಡಿದಂತಹ ಕ್ಯಾಪ್ಸಿಕಮ್, ಫೈನ್ಲಿ ಚಾಪ್ ಮಾಡಿದ ಕ್ಯಾಪ್ಸಿಕಮ್, ಕ್ಯಾರೆಟ್, ಶುಂಠಿ, ಬೆಳ್ಳುಳ್ಳಿ, ಮಶ್ರೂಮ್, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಆನಿಯನ್, ಗ್ರೀನ್ ಚಿಲ್ಲೀಸ್, ಕೊರಿಯಾಂಡರ್ ಲೀವ್ಸ್, ಸೋಯಾ ಸಾಸ್. ಇದು ನಾನು ಯೂಸ್ ಮಾಡುವಂತಹ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್, ದಟ್ ಈಸ್ ಬಟರ್. ಓಕೆ ಮ್ಯಾಮ್, ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ, ಇನ್ನು ಸ್ಟಾರ್ಟ್ ಮಾಡೋಣ. ಎಸ್, ಮೊದಲಿಗೆ ನಾನು ಮೋಮೋಸ್ ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ತೇನೆ. ಓಕೆ. ಸುಮಾರು 1 ಕಪ್ ಅಂದ್ರೆ 200 ಗ್ರಾಮ್ಸ್ ನಷ್ಟು ಇದೆ ಇದರಲ್ಲಿ ಹಿಟ್ಟು. ಓಕೆ. ಅದನ್ನು ಆಡ್ ಮಾಡಿದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ನಾನಿಲ್ಲಿ ಆಲಿವ್ ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಯಾವುದೇ ವೆಜಿಟೇಬಲ್ ಆಯಿಲ್ ಅನ್ನ ಯೂಸ್ ಮಾಡಬಹುದು, ಸಾಫ್ಟ್ನೆಸ್ಸಿಗೋಸ್ಕರ ಸ್ವಲ್ಪ ಎಣ್ಣೆ ಹಾಕುದಷ್ಟೇ. ಓಕೆ. ಒಮ್ಮೆ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಗೆ ಒಂದ್ ಸ್ವಲ್ಪ ಜಸ್ಟ್ ಬೆರಳಿನ ಸಹಾಯದಿಂದ ಕಂಬೈನ್ ಮಾಡಬೇಕು ಕೀರ್ತಿ. ನೋಡಿ, ಈ ತರ ಬಂದ್ರೆ ಕರೆಕ್ಟ್ ಆಗಿದೆ, ಕಂಬೈನ್ ಆಗಿದೆ ಅಂತ. ಜಾಸ್ತಿ ತೆಳು ಕೂಡ ಆಗಬಾರ್ದು. ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಆಡ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ವಾ. ಒಮ್ಮೆಲೆ ನೀರು ಹಾಕಿದ್ರೆ ಕನ್ಸಿಸ್ಟೆನ್ಸಿ ನಮ್ಗೆ ಗೊತ್ತಾಗುದಿಲ್ಲ. ಚಪಾತಿ ಪೂರಿ ಹಿಟ್ಟಿನ ಹದಕ್ಕೆ ಕಲಸಿದ್ರೆ ಆಯ್ತು ಇದನ್ನ. ಅದರ ಸ್ಟಫಿಂಗ್ ಅಲ್ಲೂ ಅಷ್ಟೇ ನಾವು ತುಂಬಾ ವೇರಿಯೇಷನ್ ಮಾಡ್ಕೊಳ್ಬಹುದು ಕೀರ್ತಿ. ಅಂದ್ರೆ ವೆಜಿಟೇಬಲ್ ಆಡ್ ಮಾಡ್ಕೊಳ್ಬಹುದು, ಪನ್ನೀರ್ ಆಡ್, ಮಶ್ರೂಮ್ ನ ಬದಲಿಗೆ ಪನ್ನೀರ್ ಅನ್ನ ಹಾಕೊಳ್ಬಹುದು ನಾವು. ಅಲ್ಲದೆ ನಾನ್ ವೆಜ್ ಇಷ್ಟಪಡುವವರು ಪ್ರಾನ್ಸ್ ಅಂದ್ರೆ ಸಿಗಡಿ ಮೀನನ್ನ ಹಾಕೊಳ್ತಾರೆ, ಚಿಕನ್ ಅನ್ನು ಹಾಕೊಳ್ಬಹುದು. ತುಂಬಾ ವೇರಿಯೇಷನ್ಸ್ ಮಾಡ್ಕೊಳಿಕ್ ಆಗ್ತದೆ. ಯಾವ್ದ್ರಲ್ಲೂ ಇದು ಬ್ಲೆಂಡ್ ಆಗ್ತದೆ ಅಂತ. ಅದು ಅಲ್ಲದೆ ಸ್ಟೀಮ್ ಮಾಡ್ಕೊಂಡು ಮೋಮೋಸ್ ರೆಡಿ ಮಾಡ್ತಾರೆ, ಫ್ರೈಯು ಮಾಡ್ಕೊಳ್ಬಹುದು. ಫ್ರೈ ಮಾಡಿ ಈ ಮಯೋನೇಸ್ ಎಲ್ಲ ಬರ್ತದಲ್ಲ, ಅದ್ರ ಜೊತೆಗೆ ತಿನ್ಕೊಳ್ಬಹುದು. ಇದನ್ನ ಕರೆಕ್ಟ್ ಆಗಿ ಇಷ್ಟ ಆಯ್ತು ನೋಡಿ. ಈಗ ಯಾವ ತರ ನೆಟ್ ಮಾಡ್ಬೇಕು ಅಂತ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ ಕೀರ್ತಿ. ಈ ತರ ಪಂಚ್, ಇದನ್ನ ನಾವು ಪಂಚ್ ನೆಡಿಂಗ್ ಅಂತ ಹೇಳ್ತೇವೆ. ಈ ತರ ನಾವು ಪಂಚ್ ಮಾಡ್ತಾ ಅದನ್ನ ಕರೆಕ್ಟ್ ಆಗಿ ನೆಟ್ ಮಾಡ್ಕೊಳ್ಬೇಕು. ಸುಮಾರು 10 ನಿಮಿಷ ಆದ್ರೂ ಈ ತರ ಮಾಡ್ಬೇಕು. ಆಗ ನಮ್ಮ ಮೋಮೋಸ್ ನ ಹೊರಗಿನ ಕವರ್ ಇದೆಯಲ್ಲ ತುಂಬಾ ಸಾಫ್ಟ್ ಬರ್ತದೆ. ಸಾಫ್ಟ್ನೆಸ್ ಬರುದೇ ಈ ನೆಟ್ಟಿಂಗ್ ಟೆಕ್ನಿಕ್ ಅಲ್ಲಿ. ಸೊ ಸ್ಪೋರ್ಟ್ಸ್ಗೆ ಮಾತ್ರ ಅಲ್ಲ, ಕುಕಿಂಗ್ ಅಲ್ಲೂ ಕೆಲವು ಟೆಕ್ನಿಕ್ಸ್ ಬೇಕು.
ಕೀರ್ತಿ ಆಫ್ಟರ್ 10 ಮಿನಿಟ್ಸ್ ಯಾವ ತರ ಚಾಕ್ಲೇಟ್ ತರ ಆಯ್ತು ಅಂತ ಡೋ ಅಲ್ಲ, ಈಗ ಸ್ವಲ್ಪ ನಾನು ಅದಕ್ಕೆ ಎಣ್ಣೆಯನ್ನ ಗ್ರೀಸ್ ಮಾಡಿ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡುವ ಇದನ್ನ. ಓಕೆ, ತುಂಬಾ ಸಾಫ್ಟ್ ಆಗಿ ಬಂದಿದೆ. ತುಂಬಾ ಸಾಫ್ಟ್ ಆಗಿ ಬಂದಿದೆ. ಈಗ ಮುಚ್ಚಳವನ್ನ ಹೀಗೆ ಮುಚ್ಚಿ ಒಂದು 10 ಮಿನಿಟ್ಸ್ ಅಷ್ಟರವರೆಗೆ ನಾವು ಅದರ ಸ್ಟಫಿಂಗ್ ರೆಡಿ ಮಾಡುವ. ಆಯ್ತಾ? ಕೀರ್ತಿ, ಸ್ಟಫಿಂಗ್ ನಾವು ರೆಡಿ ಮಾಡುವನ. ಮೊದಲಿಗೆ ಸ್ವಲ್ಪ ತುಪ್ಪ ಕೊಡ್ತೀರಾ ನನಗೆ? ಓಕೆ, ಪ್ಯಾನ್ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಹಾ ಹಾ, 1 ಸ್ಪೂನ್ ತುಪ್ಪ ಸಾಕು. ಓಕೆ, ತುಪ್ಪ ಬೇಡ ಹೇಳುವವರು ಯಾವುದೇ ವೆಜಿಟೇಬಲ್ ಆಯಿಲ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಓಕೆ, ನಂತರ ಇದಕ್ಕೆ ಶುಂಠಿ ಸಣ್ಣಗೆ ಹೆಚ್ಚಿಕೊಂಡಿದ್ದೇನೆ, ಹಾ ಹಾ, 1 ಸ್ಪೂನ್ ನಷ್ಟು. ಹಾ, ಮತ್ತೆ ಬೆಳ್ಳುಳ್ಳಿ, ರಾ ಸ್ಮೆಲ್ ಹೋದ್ರೆ ಆಯ್ತಷ್ಟೇ ಇದ್ರದ್ದು. ಓಕೆ, ಆದಷ್ಟು ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಳ್ವ. ಹಾ ಹಾ, ನನಗೆ ಆನಿಯನ್ ಕೊಡ್ತೀರಾ ಕೀರ್ತಿ ಸ್ವಲ್ಪ? ಖಂಡಿತ. ಇದು ಅಷ್ಟೇ ಫೈನ್ಲಿ ಚಾಪ್ ಮಾಡಿದ್ದೇನೆ ನೋಡಿ, ಯಾಕಂದ್ರೆ ಸ್ಟಫಿಂಗ್ ಅಲ್ಲ. ಹೌದು. ಎಷ್ಟು ನಾವು ಫೈನ್ ಆಗಿ ಚಾಪ್ ಮಾಡ್ತೇವೆ ನಮಗೆ ಸ್ಟಫ್ ಮಾಡ್ಲಿಕ್ಕೆ ಅಷ್ಟು ಈಸಿ ಆಗ್ತದೆ. ನೋಡಿ ಆನಿಯನ್ ಅಷ್ಟೇ ಕಲರ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಚೇಂಜ್ ಆಯ್ತಲ್ಲ. ಈಗ ಇದಕ್ಕೆ ಸ್ವಲ್ಪ ನನಗೆ ಕ್ಯಾಪ್ಸಿಕಮ್ ಕೊಡ್ತೀರಾ ಕೀರ್ತಿ? ಓಕೆ, ಕ್ಯಾಪ್ಸಿಕಮ್ ಅಷ್ಟೇ ಫೈನ್ಲಿ ಚಾಪ್ ಮಾಡಿದ್ದೇನೆ ನೋಡಿ. ಸ್ವಲ್ಪ ಕ್ಯಾರೆಟ್ ಕೊಟ್ಟು ಬಿಡಿ ಹಾಗೆ. ಅಶ್ವಿನಿ ಮೇಡಮ್ನವ್ರು ಹೇಗೆ ಪರ್ಟಿಕ್ಯುಲರಾ ಅದು ಹೀಗೆ ಆಗ್ಬೇಕು ಅಂತ ಇದ್ರೆ ಹೀಗೆ ಆಗ್ಬೇಕು ಅಂತ ಏನಾದ್ರು ಆ ಥರ ಏನಾದ್ರು, ಅಥವಾ ಗೋ ವಿತ್ ದ ಫ್ಲೋ ಅಂತ? ಗೋ ವಿತ್ ದ ಫ್ಲೋ ಅಷ್ಟೇ. ಯಾವತ್ತು ಲೈಫಲ್ಲಿ ಏನನ್ನು ನಾವು ಪ್ರಿಡಿಕ್ಟ್ ಮಾಡಬಾರ್ದು. ಇಲ್ಲ ನಾಳೆ ದಿನ ಹೇಗಿರ್ತದೋ ಏನೋ, ಹೌದು, ಈ ಕ್ಷಣ ಎಂಜಾಯ್ ಮಾಡುವ ಅಂತ. ಹೌದು, ಎಲ್ಲರ ಜೊತೆ ಎಲ್ರಿಗೂ ಬೇಕಿದ್ದ ಹಾಗೆ ನಾವು ಬದುಕಬೇಕು. ಎಸ್. ಮಶ್ರೂಮ್ ಕೊಡ್ತೀರಾ ಕೀರ್ತಿ? ಓಕೆ, ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಕೊಡಿ. ಓಕೆ, ಈಗ ಹೇಗೆ ಆಗ್ಬಿಟ್ಟಿದೆ ಅಂದ್ರೆ ಕುಕ್ಕಿಂಗ್ ಗೊತ್ತಿಲ್ಲದಿದ್ರೆ ಅದೇನೋ ದೊಡ್ಡ ಕಲೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲೇ ಭಾವನೆ. ಯಾಕಂತ ಹೇಳಿದ್ರೆ ಅಡುಗೆ ಮಾಡಿ ತಿನ್ನುವ ಕಲೆ ಇದೆಲ್ಲ ಅದು ಎಲ್ರಿಗೂ ಒಲಿಯುವುದಿಲ್ಲ. ಅಂಡ್ ಅದೇ ಮುಖ್ಯ ಜೀವನ. ಅದೇ ಮುಖ್ಯ ಈಗ ಹುಡುಗರು ಹುಡುಗಿಯರು ಅಂತ ಅದ್ರಲ್ಲಿ ಇಲ್ವೇ ಇಲ್ಲ. ಆಕ್ಚುಲಿ ಕೆಲವರು ಹುಡುಗರು ಕೂಡ ರೂಮಲ್ಲಿ ಹೋಗಿ ಸ್ಟೇ ಆಗ್ತಾರೆ, ಅವ್ರಿಗೆ ಅಡುಗೆ ಮಾಡ್ಕೊಡ್ಬೇಕಾದ ಸಿಚುವೇಶನ್ ಬರ್ತದೆ. ಸೊ ಸಿಂಪಲ್ ಬೇಸಿಕ್ ಆದ್ರೂ ಕಲ್ತಿಟ್ರೆ ಎಲ್ಲಿ ಕೂಡ ಸರ್ವೈವ್ ಆಗ್ಬೋದು, ಧೈರ್ಯದಲ್ಲಿ ಸರ್ವೈವ್ ಆಗ್ಬೋದು. ನಿಜವಾಗ್ಲು ಹಾಗೆ ಪದೇ ಪದೇ ಅಮ್ಮನ ಕೈ ರುಚಿಯನ್ನ ತಿಂತಾ ಇರ್ಬೇಕು. ಅದು ಮಿಸ್ ಮಾಡ್ಕೊಳ್ತೇವಲ್ಲ ಒಮ್ಮೊಮ್ಮೆ. ಖಂಡಿತ. ಒಂಚೂರು ಪೆಪ್ಪರ್ ಪೌಡರ್ ಮತ್ತೆ ಚಿಲ್ಲಿ ಪೌಡರ್. ನಿಮ್ಮ ಮನೆಯಲ್ಲೆಲ್ಲ ಹೇಗೆ, ಖಾರ ಪ್ರಿಯರ ಅಥವಾ ಸಿಹಿ ಜಾಸ್ತಿಯಾ? ಮೀಡಿಯಮ್, ಸಿಹಿಯೂ ಬೇಕು, ಹಾ, ಖಾರನೂ ಇಷ್ಟಪಡ್ತಾರೆ. ಹಾ, ಆದ್ರೆ ಯಾವ ಡಿಶ್ ಯಾವ ತರ ಆಗ್ಬೇಕು ಅಂತ ನಾವೇ ಡಿಸೈಡ್ ಮಾಡ್ಬೇಕಂದ್ರೆ ಸ್ವೀಟ್ ಮಾಡುವಾಗ ಅದು ಸ್ವಲ್ಪ ಸ್ವೀಟ್ ಆಗಿ ಇರ್ಬೇಕು. ನಾನ್ ಮಾತ್ರ ನಾರ್ಮಲಿ ಈ ವೆಜಿಟೇಬಲ್ ಎಲ್ಲ ಮಾಡುವಾಗ ಒಂದು ಪಿಂಚ್ ಆಫ್ ಶುಗರ್ ಇಲ್ಲ ಬೆಲ್ಲ ಆಡ್ ಮಾಡಿಯೇ ಮಾಡ್ತೇನೆ. ಅದು ಒಂಥರ ಡಿಶ್ಗೆ ಏನೋ ಒಂಥರ ರುಚಿ ಆಡ್ ಮಾಡಿದ ಫೀಲ್ ಆಗ್ತದೆ ಆ ಇಂಗ್ರೀಡಿಯೆಂಟ್. ಪಾಯಸ ಮಾಡುವಾಗ ನಾವು ಉಪ್ಪು ಆಡ್ ಮಾಡ್ತೇವೆ, ಅದೇ ರೀತಿ ಕೆಲವೆಲ್ಲ ನಮ್ಗೆ ಗೊತ್ತಿಲ್ಲದ ಹಾಗೆ ಅದು ಅದರ ಫ್ಲೇವರ್ ಮತ್ತು ಟೇಸ್ಟ್ ಅನ್ನ ಆಡ್ ಮಾಡ್ತಾ ಹೋಗ್ತದೆ. ಸ್ವಲ್ಪ ಉಪ್ಪು ಕೊಡ್ತೀರಾ? ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟಫಿಂಗ್ ಅಲ್ಲ, ಹಾಗಾಗಿ ಸ್ವಲ್ಪ ಹಾಕಿದ್ರೆ ಸಾಕಾಗ್ತದೆ. ಯಾವ ಐಟಮ್ನ ಬಗ್ಗೆ ಒಂದು ಟ್ಯಾಗ್ ಲೈನ್ ಬದಲಾಗ್ಬೋದು, ಆದ್ರೆ ಉಪ್ಪಿನ ಬಗ್ಗೆ ಬದಲಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಅದು ಅಡುಗೆ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ,
ಉಪ್ಪಿಗಿಂತ ಮಿಗಿಲಾದ ರುಚಿ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಈ ವೆಜಿಟೇಬಲ್ ಎಲ್ಲ ಕನ್ನಿಂಗ್ ಇನ್ ನೇಚರ್ ಕೀರ್ತಿ. ಯಾಕೆ ಹೇಳಿ, ತಣ್ಣಗಾಗುವಾಗ ತನ್ನಷ್ಟಕ್ಕೆ ನೀರು ಬಿಟ್ಕೊಳ್ತಾರೆ. ಅದಕ್ಕೆ ಈಗ ನಾನು ಏನ್ ಮಾಡ್ತಿದ್ದೇನೆಂದ್ರೆ ಸ್ವಲ್ಪ ಕಾರ್ನ್ ಫ್ಲೋರ್ ಅನ್ನ ಡೈಲ್ಯೂಟ್ ಮಾಡಿ ನೀರಿನೊಟ್ಟಿಗೆ ಆಡ್ ಮಾಡ್ತೇನೆ. ಸ್ವಲ್ಪ ಕೊಡ್ತೀರಾ ಕಾರ್ನ್ ಫ್ಲೋರ್? ಈಗ ನೋಡುವಾಗ ನಮ್ಗೆ ತುಂಬಾ ಡ್ರೈ ಆಗಿದೆ ಅಂತ ಅನ್ಸ್ತಾ ಉಂಟಲ್ಲ, ನೋಡಿ ಈಗ ಸ್ವಲ್ಪ ಹೊತ್ತಲ್ಲಿ ಫುಲ್ ನೀರು ಬಿಟ್ಕೊಳ್ತೀವಿ. 1 ಸ್ಪೂನ್ ಕಾರ್ನ್ ಫ್ಲೋರಿಗೆ ಸ್ವಲ್ಪ ಡೈಲ್ಯೂಟ್ ಮಾಡಿದ್ರೆ ಆಯ್ತದ. ಹಾಕಿದ ತಕ್ಷಣ ಕೈ ಆಡಿಸ್ಬೇಕು, ಇಲ್ಲಾಂದ್ರೆ ಅದು ಗಟ್ಟಿ ಕಟ್ತದೆ. ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಫಸ್ಟ್ ಆಫ್ ಆಲ್ ಕ್ಯಾರೆಟ್, ಗ್ರೀನ್ ಚಿಲ್ಲಿ ಇರ್ಬೋದು. ನೋಡಿ ಕರೆಕ್ಟ್ ಆಯ್ತಲ್ಲ. ಈಗ ನಾನು ಮೊದಲೇ ಹೇಳಿದ ಹಾಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್, ಅದು ಏನಪ್ಪಾ ಅಂದ್ರೆ ಬಟರ್. ಓಕೆ, ಬಟರ್ ಹಾಕಿದ ತಕ್ಷಣ ಈ ಸ್ಟಫಿಂಗ್ ನ ಫ್ಲೇವರೇ ಬೇರೆ ಆಗ್ತದೆ. ಕೊಡ್ತೀರಾ ಕೀರ್ತಿ ಒಂಚೂರು ಬಟರ್? ಖಂಡಿತ. ಇದನ್ನು ಸೀಕ್ರೆಟ್ ರೆಸಿಪಿ ಅಂತ ಹೇಳಿದ್ರಿ, ಕಾರಣ? ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದ್ರೆ ಇದು ಒಂದು ಡಿಫ್ರೆಂಟ್ ಆಗಿರುವ ಒಂದು ಫ್ಲೇವರ್ ಅನ್ನ ಆಡ್ ಮಾಡ್ತದೆ ನಮ್ಮ ಮೋಮೋಸ್ ನ ಸ್ಟಫಿಂಗಿಗೆ. ನೋಡಿ ಲಾಸ್ಟಿಗೆ ನೀವು ಟೇಸ್ಟ್ ಮಾಡುವಾಗ ನಿಮ್ಗೆ ಸ್ಟಫಿಂಗ್ ಅಲ್ಲಿ ಏನೋ ಒಂಥರ ಡಿಫ್ರೆಂಟ್ ಫ್ಲೇವರ್ ಬರ್ತದೆ. ಖಂಡಿತ ಕಾಯ್ತಾ ಇದ್ದೇನೆ. ಫ್ಲೇಮ್ ಆಫ್ ಮಾಡ್ತೇನೆ ಈಗ. ಲಾಸ್ಟಿಗೆ ಸ್ವಲ್ಪ ಚಾಪ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಬಿಡುವ ಮೇಲೆ. ಇಷ್ಟು ಮಾಡಿದ್ರೆ ನಮ್ಮ ಸ್ಟಫಿಂಗ್ ರೆಡಿ ಆಯ್ತು. ಈಗ ನಾವು ಮೋಮೋಸ್ನ ಹೊರಗಿನ ಕವರ್ ರೆಡಿ ಮಾಡುವನ? ಓಕೆ, ಡನ್. ಇದಷ್ಟ ತನಕ ಸ್ವಲ್ಪ ತಣ್ಣಗಾಗ್ತಾ ಇರ್ತದೆ. ನೋಡಿ, ಸಣ್ಣ ಗಜ್ಜುಗ ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡ ಪೋರ್ಷನ್ ಅನ್ನ ತಗೊಂಡೆ. ಅದನ್ನ ಲೈಟ್ ಆಗಿ ರೋಲ್ ಮಾಡಿ ಡ್ರೈ ಹಿಟ್ಟಿನಲ್ಲಿ, ಅದು ಸಹ ಅಷ್ಟೇ ಮೈದಾ ಹಿಟ್ಟೆ ತಗೊಂಡಿದ್ದೇನೆ ನಾನು. ಈಗ ನಿಮ್ಗೆ 3 ವಿಧಾನದಲ್ಲಿ ಯಾವ ತರ ನಾವು ಇದನ್ನ ಫೋಲ್ಡ್ ಮಾಡಬಹುದು ಅಂತ ತೋರಿಸ್ತೇನೆ ನಾನು. ಫೋಲ್ಡ್ ಮಾಡೋದ್ರಲ್ಲೂ 3 ವಿಧಾನ ಇದೆ. ತುಂಬಾ ವಿಧಾನ ಇದೆ, ನಾನು ನಿಮ್ಗೆ 3 ವಿಧಾನ ತೋರಿಸ್ತೇನೆ ಅಷ್ಟೇ ಕೀರ್ತಿ. ನೀವು ಟ್ರೇಲರ್ ಮಾತ್ರ ತೋರಿಸ್ತಿದ್ದೀರಿ. ಓಕೆ, ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ವಾ. ನೋಡಿ, ತುಂಬಾ ತೆಳುವಾಗಿ ಈವನ್ ಆಗಿ ನಾನು ಸ್ಪ್ರೆಡ್ ಮಾಡಿದ್ದೇನೆ, ಇದನ್ನ ಫ್ಲಾಟ್ ಮಾಡ್ಕೊಂಡಿದ್ದೇನೆ. ಎಡ್ಜ್ ಗಳಿಂದ ನಾವು ಅದನ್ನ ಫೋಲ್ಡ್ ಮಾಡ್ತಾ ಬರಬೇಕು ಈ ತರ. ಓಕೆ, ಇದು ಫಸ್ಟ್ ಶೇಪಾ? ಎಸ್. ನೋಡಿ, ಇದು ಮೋದಕ ಅಂತ ನಾವು ಗಣೇಶ ಹಬ್ಬಕ್ಕೆ ಮಾಡ್ತೇವಲ್ಲ, ಅದ ಶೇಪ್ ಇದು. ಇನ್ನೊಂದು ವಿಧಾನದಲ್ಲಿ ಮಾಡುವಾಗ್ಲೂ ಅಷ್ಟೇ ಕರೆಕ್ಟ್ ಆಗಿ ಫ್ಲಾಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ಇದನ್ನ ಸ್ಟಫಿಂಗ್ ಇಟ್ಟೆ. ಈಗ ಈ ತರ ಫೋಲ್ಡ್ ಮಾಡ್ಕೊಂಡು, ಇದು ಕಚೋರಿ ತರ ನಾವು ಫೋಲ್ಡ್ ಮಾಡ್ತೇವಲ್ಲ, ಆ ತರ ಫೋಲ್ಡ್ ಮಾಡಿ. ಇದು ಸೆಕೆಂಡ್ ಶೇಪ್. ಸೆಕೆಂಡ್ ಶೇಪ್. ಚೂರು ಹೊರಗೆ ಬಂತು, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಈಗ ನೋಡಿ, ಈ 2 ಎಡ್ಜಸ್ ಉಂಟಲ್ಲ, ಅದನ್ನ ನಾನು ಜಾಯಿಂಟ್ ಮಾಡ್ತೇನೆ. ನೋಡಿ, ಇದಕ್ಕೆ ನಾವು ಟಾರ್ಟಿಲಿನಿ ಶೇಪ್ ಅಂತ ಹೇಳ್ತೇವೆ. ಇದು ಟಾರ್ಟಿಲಿನಿ ಶೇಪ್. ಇರ್ತಿ ಸ್ಟೀಮರ್ ಗೆ ಇಡೋದಕ್ಕಿಂತ ಮುಂಚೆ ಸ್ವಲ್ಪ ಕೊಕೊನಟ್ ಆಯಿಲ್ ಅನ್ನ ನಾನು ಬ್ರಷ್ ಮಾಡ್ತೇನೆ ಇದಕ್ಕೆ, ಯಾಕಂದ್ರೆ ಡ್ರೈ ಫೀಲ್ ಆಗ್ಬಾರ್ದಲ್ಲ. ಇಲ್ಲದ್ರೆ ಬೆಂದ ತಕ್ಷಣ ಅದು ಡ್ರೈ ಆದ ಹಾಗೆ ಫೀಲ್ ಆಗ್ತದೆ. ಎಸ್, ಕರೆಕ್ಟ್ ಆಗಿ ಬ್ರಷ್ ಆಯ್ತು. ಕೆಲವರು ಇದಕ್ಕೆ ಹಾಲನ್ನು ಬ್ರಷ್ ಮಾಡ್ಕೊಳ್ತಾರೆ, ಅದನ್ನು ಮಾಡ್ಬೋದು, ಪರವಾಗಿಲ್ಲ ಏನು. ಈಗ ನಾನು ಆ ಸ್ಟೀಮರ್ನ ಪ್ಲೇಟಿಗೂ ಸಹ ಒಂದ್ ಸ್ವಲ್ಪ ಆಯಿಲ್ ಅನ್ನ ಬ್ರಷ್ ಮಾಡ್ಕೊಳ್ತೇನೆ. ನೋಡಿ, ಸ್ಟೀಮರ್ ಕರೆಕ್ಟ್ ಆಗಿ ಬಿಸಿ ಆಗಿದೆ. ಈಗ ಸ್ವಲ್ಪ ಆಯಿಲ್ ಅನ್ನ ಬ್ರಷ್ ಮಾಡಬೇಕು, ಯಾಕಂದ್ರೆ ಅದು ಬೆಂದ ತಕ್ಷಣ ಎಲ್ಲ ಅದಕ್ಕೆ ಸ್ಟಿಕ್ ಆಗಿ ಬಿಡ್ತದೆ. ಸೊ ಸ್ವಲ್ಪ ಆಯಿಲ್ ಅನ್ನ ಬ್ರಷ್ ಮಾಡಿ ಅದರ ಮೇಲೆ ನಿಧಾನವಾಗಿ ಇಡಬೇಕು. ಎಲ್ಲ ಮೋಮೋಸ್ಗಳನ್ನು ನಾನು
ಒಳಗೆ ಇಟ್ಟೆ ಸ್ಟೀಮರ್ ಒಳಗೆ. ಓಕೆ ಒಂದು 10 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ಟೀಮ್ ಆದ್ರೆ ಸಾಕು. ಇದು Okay. ಕರೆಕ್ಟ್ ಆಗಿ ಕುಕ್ ಆಗ್ತದೆ, ಯಾಕಂದ್ರೆ ಸ್ಟಫಿಂಗ್ಸ್ ಎಲ್ಲ ನಾವು ಆಲ್ರೆಡಿ ಕುಕ್ ಮಾಡಿಯೇ ಹಾಕಿದೇವಲ್ಲ. ಸೊ ಒಂದು 10 ಮಿನಿಟ್ಸ್ ಕುಕ್ ಆದ್ರೆ ಆಯ್ತು. ಓಕೆ, ಕುಕ್ ಆಗ್ಲಿಕ್ಕೆ 10 ಮಿನಿಟ್ಸ್ ಇದೆ. ಅಷ್ಟೊತ್ತಿಗೆ ನಾವೊಂದು ಸ್ಮಾಲ್ ಬ್ರೇಕ್ ತಗೊಂಡ್ಬರೋಣ. ವೀಕ್ಷಕರೇ, ನೋಡಿದ್ರಲ್ಲ, ಮೋಮೋಸ್ ಈಗ ಸ್ಟೀಮರ್ ಅಲ್ಲಿ ಸ್ಟೀಮ್ ಆಗ್ತಾ ಇದೆ. ಅದಕ್ಕೆ 10 ನಿಮಿಷ ಬೇಕಂತೆ. ಆದ್ರೆ ಅದಕ್ಕಿಂತ ಮುಂಚೆ ನಾವೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಲ್ಸ್ ಕ್ಯಾಬು ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಬಳ್ಳಾಲ್ಸ್ ಕ್ಯಾಬು ಸ್ಪಂದನ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಕೀರ್ತಿ, ಈಗ 10 ಮಿನಿಟ್ಸ್ ಆಗಿದೆ. ಓಕೆ, ಫ್ಲೇಮ್ ಅನ್ನು ಆಫ್ ಮಾಡ್ತೇನೆ ನಾನು. ಸ್ವಲ್ಪ ಓಪನ್ ಮಾಡಿ ನೋಡುವ. Okay. ಕರೆಕ್ಟ್ ಆಗಿ ಬೆಂದಿರ್ತದೆ ನೋಡಿ ಯಾವ ತರ ಆಗಿದೆ ಅಂತ. ಅಲ್ಲ, ಕರೆಕ್ಟ್ ಆಗಿ ಬೆಂದಿದೆ. ಈಗ ನಾನು ಅದನ್ನ ತೆಗೆದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಓಕೆ, ಕೈಗಳ ಸಹಾಯದಿಂದ ಮಾಡಿದ್ರೆ ಸ್ವಲ್ಪ ಬಿಸಿ ಇರ್ತದೆ. ಸೊ ನಿಧಾನವಾಗಿ ತೆಗಿಬೇಕು ನೋಡಿ. ಓಕೆ, ಸರಿ, ಈಗ ಮೋಮೋಸ್ ರೆಡಿ ಆಗಿದೆ. Okay. ನಾನು ಅದನ್ನ ಚಿಲ್ಲಿ ಮಾಡ್ಲಿಕ್ಕೆ ರೆಡಿ ಮಾಡ್ತೇನೆ, ಆಯ್ತಾ? ಓಕೆ, ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಕೊಡ್ತೀರಾ ಕೀರ್ತಿ? ಓಕೆ, ಆಲಿವ್ ಆಯಿಲ್ ಅನ್ನೇ ಹಾಕ್ತಾ ಇದ್ದೇನೆ. ಓಕೆ, ಇಲ್ಲೂ ಅಷ್ಟೇ, ಯಾವ ಆಯಿಲ್ ಅನ್ನು ತಗೊಳ್ಬಹುದು ನಾವು. ಓಕೆ. ನಮ್ಗೆ ಯಾವ್ದು ಇಷ್ಟ ಆಗ್ತದೋ, ನಮ್ಗೆ ಯಾವ್ದು ಕಂಫರ್ಟ್ ಆಗ್ತದೋ ಆ ಆಯಿಲ್. ಆಲಿವ್ ಆಯಿಲ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇಂದ ಒಳ್ಳೇದು ಅಂತ ಸ್ವಲ್ಪ ಡೈಸ್ ಗಾತ್ರದಲ್ಲಿ ಮಾಡ್ಕೊಂಡಿದ್ದೇನೆ ಇದನ್ನ ನಾನು. ಪುನಃ ಜಿಂಜರ್ ಗಾರ್ಲಿಕ್ ಅನ್ನ ಆಡ್ ಮಾಡ್ತಿಲ್ಲ, ಯಾಕಂದ್ರೆ ಸ್ಟಫಿಂಗಿಗೆ ನಾವು ಆಲ್ರೆಡಿ ಆಡ್ ಮಾಡಿ ಫೈನ್ ಆಗಿ ಚಾಪ್ ಮಾಡಿ ಹಾಕಿದ್ದೇವೆ ಅಂತ. ಬೇಕು ಅಂತ ಅನ್ಸಿದವರು ಅದನ್ನ ಸಹ ಹಾಕೊಳ್ಬಹುದು, ಆಪ್ಷನಲ್ ಅದು. ಕೆಲವರಿಗೆ ಅದರ ಕ್ರಂಚಿನೆಸ್ ಇಷ್ಟ ಆಗ್ತದಲ್ಲ, ನಾನು ಮಾತ್ರ ಆಡ್ ಮಾಡ್ತಾ ಇಲ್ಲ. ಓಕೆ, ಇದರಲ್ಲಿ ಅಷ್ಟೇ, ಈ ನೀರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸರಿಯಾಗಿ ಬೇಯಬೇಕಂತಿಲ್ಲ, ಕರೆಕ್ಟ್ ಆಗಿ ಓಕೆ, ಸ್ವಲ್ಪ ಅದರ ಕ್ರಂಚಿನೆಸ್ ಇರಬೇಕು, ಹಾಗೆ ಉಳಿಸ್ಕೊಂಡು ನಾವು ಚಿಲ್ಲಿ ಮಾಡಬೇಕಾಗ್ತದೆ. ಓಕೆ, ಸ್ವಲ್ಪ ಕ್ಯಾಪ್ಸಿಕಮ್ ಕೊಡಿ ಕೀರ್ತಿ. ಗ್ರೀನ್ ಚಿಲ್ಲೀಸ್ ಕೊಡ್ತೀರಾ? ಒಂದರಿಂದ 2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ. ಓಕೆ, ಇದು ಶೇಜ್ವಾನ್ ಸಾಸ್. ಓಕೆ, ಇದು ಸ್ವಲ್ಪ ಸ್ಪೈಸಿ ಆಗಿರ್ತದೆ ಈ ಸಾಸ್, ಹಾ, ಹಾಗಾಗಿ 1 ಸ್ಪೂನ್ ಹಾಕಿದೆ ಅಷ್ಟೇ. ಓಕೆ, ಇದು ಸೋಯಾ ಸಾಸ್. ಫ್ಲೇಮ್ ಅನ್ನ ಸ್ವಲ್ಪ ಲೋ ಮಾಡಿಕೊಂಡೆ. ಹಾ, ಸ್ವಲ್ಪ ಉಪ್ಪು ನಾವು ಸ್ಟಫಿಂಗಿಗೆ ಆ್ಯಡ್ ಮಾಡಿದ್ದೇವೆ, ಹಾಗಾಗಿ ಅರೋಮ ಬರ್ತಾ ಇದೆ. ಎಲ್ಲ ಸಾಸ್ ಮಿಕ್ಸ್ ಆಗಿದೆ. ಚೂರು ಸಾಕು. ಓಕೆ, ಕರೆಕ್ಟಾಗಿ ಮಿಕ್ಸ್ ಆಯ್ತಲ್ಲ. ಓಕೆ, ಈಗ ನಾನು ಇದಕ್ಕೆ ನಾವು ಮಾಡಿಟ್ಟಂತಹ ಮೋಮೋಸನ್ನು ಆ್ಯಡ್ ಮಾಡ್ತೇನೆ ನೋಡಿ. ಓಕೆ, ಗೋಬಿ ಮಂಚೂರಿ ಅಂಥದ್ದನ್ನೆಲ್ಲ ಲೈಕ್ ಮಾಡೋರಿಗೆ ಇದು ತುಂಬಾ ಇಷ್ಟ ಆಗ್ತದೆ.
ನಾನು ಮೊದಲೇ ಹೇಳಿದ ಹಾಗೆ ಹಾ, ಹಾ. ಮೋದಕದ ಶೇಪಲ್ಲಿದ್ದ ಮೋಮೋಸನ್ನು ಮಾತ್ರ ಹಾಕಿದೆ. ಓಕೆ. ಕರೆಕ್ಟಾಗಿ ಒಂಚೂರು ಅದನ್ನು ರೋಲ್ ಮಾಡಿಕೊಂಡು ಫ್ಲಿಪ್ ಓವರ್ ಮಾಡ್ತಾ ಇದ್ದೇನೆ ನೋಡಿ. ಓಕೆ. ಮಸಾಲ ಎಲ್ಲ ಕರೆಕ್ಟಾಗಿ ಎಳ್ಕೊಳ್ಳಿ ಅಂತ. ಹಾಂ. ಇಷ್ಟು ಮಾಡಿದರೆ ನಮ್ಮ ಮೋಮೋಸ್, ಮಶ್ರೂಮ್ ಮೋಮೋಸ್ ಚಿಲ್ಲಿ ಎಸ್. ರೆಡಿ ಟು ಸರ್ವ್ ಅಲ್ಲ? ಎಸ್. ಕೀರ್ತಿ, ಓಕೆ. ಮಶ್ರೂಮ್ ಮೋಮೋಸ್ ಚಿಲ್ಲಿ ರೆಡಿ ಆಗಿದೆ. Ready ಆಗಿದೆ. ಸರ್ವ್ ಮಾಡ್ಲಿ ಅನ್ನ ನಿಮ್ಗೆ? ಖಂಡಿತ, ನಾನಂತೂ ಕಾಯ್ತಾ ಇದ್ದೇನೆ. ಭಾಳ ಚೆನ್ನಾಗಿ ಬಂದಿದೆ. ನೋಡಿ, ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ. ಖಂಡಿತ. ನಾನಂತೂ ಇದನ್ನು ನೋಡಿ ಫಿದಾಗೋಗಿದ್ದೇನೆ. ಕಣ್ಣಿಗಂತೂ ಕ್ರಶ್ ಆಗಿದೆ. ನಾಲಿಗೆ ಏನು ಹೇಳ್ತದೆ ಅನ್ನೋದನ್ನ ನೋಡೋಣ. ಬಿಸಿಯಲ್ಲಿ ಕಾಂಪ್ರಮೈಸ್ ಆಗ್ಬೋದು, ಬಟ್ ಟೇಸ್ಟಲ್ಲಿ ಕಾಂಪ್ರಮೈಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ. ಮೋಮೋಸ್ ಹೇಗಿದೆ ಅಂತ ಹೇಳಿದ್ರೆ ತುಂಬ ಸಾಫ್ಟ್ ಇದೆ. ಮೋಮೋಸ್ ಅಂತಾನೆ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ಅದು ಕರಗೋಗ್ತಾ ಇದೆ ಬಾಯಲ್ಲಿ. ಖಾರ ಅಂತೂ ಪರ್ಫೆಕ್ಟ್ ಆಗಿದೆ. ಈ ಫೀಲ್ ಕೊಡ್ತಾ ಇದೆ ನನಗೆ. ಈ ಮನೇಲಿ ಕೂತೆ ಈ ಫೀಲ್ ನೀವು ತಗೋತಿದ್ದೀರಿ ಅಂತ ನನಗೆ ಖಂಡಿತ ಗೊತ್ತು. ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಕೂಡ ಅಷ್ಟು ತುಂಬ ಕ್ಲೋಸ್ ಫ್ರೆಂಡ್ಸ್ ಥರ ಬ್ಲೆಂಡ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಹೇಳ್ದಾಗಿದೆ ಇನ್ನೂ ಸಾಫ್ಟಾಗೆ ಬಂದಿದೆ. ನೀವು ಹೇಗೆ ಕುಕ್ ಮಾಡಿದ್ರು ಅದೇ ರೀತಿದು ಔಟ್ಪುಟ್ ಕೂಡ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ಖಾರ, ಸ್ವೀಟ್ ಕೂಡ ಲೈಟಾಗಿ ಆ್ಯಂಡ್ ಉಪ್ಪು ಕೂಡ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬ್ಲೆಂಡ್ ಆಗಿದೆ. ಸೊ ಇದು ಏನು ಹೇಳುವಂಥದ್ದು, ಅದ್ಭುತಕ್ಕೆ ಇನ್ನೊಂದು ವರ್ಡ್ ಜಾಸ್ತಿ ಮೇಲೆ ಇದ್ದರೆ ಖಂಡಿತ ಆ ವರ್ಡನ್ನು ಇದಕ್ಕೆ ಹೇಳ್ಬೋದು. ನಾನಂತೂ ಟೇಸ್ಟ್ ಮಾಡಿ ಆಯಿತು. ಟೇಸ್ಟ್ ಹೇಗಿದೆ ಅಂತ ಕೂಡ ಹೇಳಿ ಆಯಿತು. ಟೇಸ್ಟ್ ಹೇಗಿದೆ ಅಂತ ಹೇಳಿದ ನಂತರ ನೀವು ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋರಲ್ಲ, ಇವತ್ತಿದನ್ನು ಕುಕ್ ಮಾಡೇ ಮಾಡ್ತೀವಿ. ಸೊ ಯಾವುದೇ ಕನ್ಫ್ಯೂಷನ್ಸ್ ಇದ್ದರೆ ತಯಾರಿಸುವ ವಿಧಾನದಲ್ಲಿ ನೋಡಿಕೊಂಡು ಕ್ಲಿಯರ್ ಮಾಡ್ಕೊಂಡು ಬನ್ನಿ. ಮಶ್ರೂಮ್ ಮೋಮೋಸ್ ಚಿಲ್ಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು 1 ಕಪ್, ನೀರು, ಎಣ್ಣೆ, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಕೊಬ್ಬರಿ ಎಣ್ಣೆ, ಟೊಮ್ಯಾಟೊ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ತುಪ್ಪ, ಕಾರ್ನ್ಫ್ಲೋರ್, ಶೆಜ್ವಾನ್ ಸಾಸ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಶುಂಠಿ, ಬೆಳ್ಳುಳ್ಳಿ, ಮಶ್ರೂಮ್ಸ್, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸೋಯಾ ಸಾಸ್ ಹಾಗೂ ಬೆಣ್ಣೆ. ಮಾಡುವ ವಿಧಾನ: ಪ್ಯಾನ್ಗೆ ತುಪ್ಪ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಅದನಂತರ ಕ್ಯಾಪ್ಸಿಕಮ್, ಕ್ಯಾರೆಟ್, ಮಶ್ರೂಮ್, ಹಸಿಮೆಣಸು, ಕಾಳುಮೆಣಸಿನ ಪುಡಿ, ಖಾರದ ಪುಡಿ ಒಂದಾದ ನಂತರ ಒಂದನ್ನು ಹಾಕಿ ಚೆನ್ನಾಗಿ ಕೈಯಾಡಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀರಿನೊಂದಿಗೆ ಕಲಸಿದ ಕಾರ್ನ್ಫ್ಲೋರ್, ಫ್ರೈ ಆದ ತರಕಾರಿಯೊಂದಿಗೆ ಹಾಕಿ ಕೈಯಾಡಿಸಿ. ಕೊನೆಗೆ ಬೆಣ್ಣೆ ಹಾಕಿ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಪ್ಯಾನ್ ಕೆಳಗಿಟ್ಟರೆ ಮೋಮೋಸ್ ಸ್ಟಫಿಂಗ್ ರೆಡಿಯಾಗುತ್ತದೆ. ನೆನೆಯಲು ಇಟ್ಟ ಮೈದಾ ಹಿಟ್ಟಿನ ಮಿಶ್ರಣವನ್ನು ಪೂರಿ ಆಕಾರಕ್ಕೆ ಲಟ್ಟಿಸಿ ಅದರ ಒಳಗೆ ಫ್ರೈ ಮಾಡಿದ ಸ್ಟಫಿಂಗ್ ಅನ್ನು ಸೇರಿಸಿ ಮೋಮೋಸ್ ಆಕಾರಕ್ಕೆ ಫೋಲ್ಡ್ ಮಾಡಿ. ತಯಾರಿಸಿದ ಮೋಮೋಸ್ ಅನ್ನು ಎಣ್ಣೆ ಸವರಿದ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು 10 ರಿಂದ 15 ನಿಮಿಷಗಳ ಕಾಲ ಬೇಯಿಸಿ. ಬೆಂದ ನಂತರ ಮೋಮೋಸ್ ರೆಡಿಯಾಗುತ್ತದೆ. ಮೋಮೋಸ್ ಚಿಲ್ಲಿ ಮಾಡಲು ಪ್ಯಾನ್ಗೆ ಎಣ್ಣೆ, ದಪ್ಪಗೆ ಹಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಮ್, ಹಸಿಮೆಣಸು, ಟೊಮ್ಯಾಟೊ ಸಾಸ್, ಶೆಜ್ವಾನ್ ಸಾಸ್, ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಒಂದಾದ ನಂತರ ಒಂದನ್ನು ಆಡ್ ಮಾಡಿ ಫ್ರೈ ಮಾಡಿ. ಇನ್ನು ತಯಾರಿಸಿದ ಮೋಮೋಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಮಶ್ರೂಮ್ ಮೋಮೋಸ್ ಚಿಲ್ಲಿ ಸವಿಯಲು ಸಿದ್ಧ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಜ್ ಕ್ಯಾಬೂಸ್ ಬಂಧನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಇವತ್ತಿನ ಎಪಿಸೋಡಲ್ಲಿ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥ ಪ್ರೆಸ್ಟೀಜ್ನ ಒಂದು ಪ್ರಾಡಕ್ಟ್, ಎಸ್, ನಾನ್ ಸ್ಟಿಕ್
ಕಡಾಯಿ. ಇದರ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇದರ ಡಿಸೈನೇ ತುಂಬ ದೊಡ್ಡ ಸ್ಪೆಷಾಲಿಟಿ. ವಿತ್ ಲೆಡ್ ಇದು ಡಿಸೈನ್ ಆಗಿದೆ. ಸೊ ತುಂಬ ಚೆನ್ನಾಗಿ ಡಿಸೈನ್ ಆಗಿರುವಂತಹ ಈ ಕಡಾಯಿನ ನೀವು ನಿಮ್ಮದಾಗಿಸ್ಕೊಳ್ಬೇಕು ಅಂತಾದರೆ ನೀವು ಆದಷ್ಟು ಬೇಗ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್ ಉಡುಪಿಯಲ್ಲಿರುವಂತಹ ಮಳಿಗೆಗೆ ಭೇಟಿ ಕೊಡಿ. ಈ ಕಡಾಯಿಯನ್ನು ನಿಮ್ಮದಾಗಿಸ್ಕೊಳ್ಳಿ. ವೀಕ್ಷಕರೇ, ಇವತ್ತಂದು ನಮಗೆ ಅದ್ಭುತವಾದ ಡಿಶ್ನ ಪರಿಚಯ ಮಾಡಿಕೊಟ್ರು ಅಶ್ವಿನಿ ಮೇಡಮ್. ಬನ್ನಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ. ಮೇಡಮ್, ತುಂಬ ಚೆನ್ನಾಗಿ ಮಾಡಿಕೊಟ್ರಿ ಡಿಶನ್ನು. ಮರೆಯೋ ಹಾಗಿಲ್ಲ, ಒಂದು ವಾರದವರೆಗೆ ಅದು ನೆನಪಿರ್ತದೆ ಆ ರುಚಿ ಕೂಡ. ಸೊ ಅದರ ಅರೋಮಾ ಅಥವಾ ಫ್ಲೇವರ್ ಏನಿರ್ತದೆ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾದ ಡಿಶ್ನ ನಮಗೆ ಮಾಡಿ ತೋರಿಸಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನಗೆ ನನ್ನ ಏನೋ ಒಂದು ಸ್ಪೆಷಲ್ ಡಿಶನ್ನು ವೀಕ್ಷಕರೊಂದಿಗೆ ಶೇರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸ್ಪಂದನ ವಾಹಿನಿಯವರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ಎಪಿಸೋಡಲ್ಲಿ ನಾವೊಂದು ಸ್ಪೆಷಲ್ ಡಿಶ್ನ ಕಲ್ತ್ವಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನಷ್ಟು ಸ್ಪೆಷಲ್ ಡಿಶ್ನೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೂ ನಗ್ನಾಗ್ತಾ ಇರಿ, ಖುಷಿಯಾಗಿರಿ ಆ್ಯಂಡ್ ಹೆಲ್ದಿ ಆಗಿರಿ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಲ್ಸ್ ಕ್ಯಾಬು ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್ ಉಡುಪಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ವೀಕ್ಷಿಸ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯನ್ನ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ.